ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದಂತಹ ಖಾದ್ಯ, ವಿಶೇಷವಾದಂತಹ ಅಡುಗೆಯನ್ನು ನೋಡಿದರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಶ್ರುತಿ ಅವರು ಇದ್ದಾರೆ. ಅವರು ಯಾವ ರೀತಿ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಮಾಡ್ತಾರೆ ಅಂತ ಅವರನ್ನೇ ಕೇಳುವ. ಹಾಗಾದರೆ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಬನ್ನಿ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಎಲ್ಲ ಅಡುಗೆ ಮಾಡಲಿಕ್ಕೆ ರೆಡಿಯಾಗಿ ಬಂದಿದ್ದೀರಾ? ಏನು ಸ್ಪೆಷಲ್ ಮಾಡ್ತಾ ಇದ್ದಾರೆ ಇವತ್ತು? ಹೆಸರು ಕಾಳು, ಮೊಳಕೆ ಬಂದ ಹೆಸರು ಕಾಳು. ಹೆಸರು ಕಾಳು ಅಂತ ಹೇಳುವಾಗಲೇ ನಿಮಗೆ ಅದರ ಅಡುಗೆಯ ನೇಮ್ ಮರ್ತೋಯ್ತಾ ಅಂತ ಒಮ್ಮೆ ಕಣ್ಣು ಮುಚ್ಚಿದ್ರಿ. ಹೆಸರು ಕಾಳು ಮಾಡೋದಾ? ಹೆಸರು ಕಾಳಲ್ಲಿ ಏನು ಸ್ಪೆಷಲ್? ಅಲ್ಲ, ಮೊಳಕೆ ಬಂದದೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ತಿಂಡಿ ಮಾಡಿ. ಹೆಸರು ಕಾಳಿನ ತಿಂಡಿ ಮಾಡೋದು. ಓಕೆ, ಹಾಗಾದ್ರೆ ನಾವು ಹೆಸರು ಕಾಳಿನ ತಿಂಡಿಯನ್ನು ಮಾಡಲಿಕ್ಕೆ ಅಡುಗೆ ಮನೆಗೆ ಹೋಗೋಲ್ಲ. ಓಕೆ ಬನ್ನಿ. ಎಸ್ ಮ್ಯಾಮ್, ನಾವೀಗ ಮೊಳಕೆ ಬಂದ ಹೆಸರು ಕಾಳಿನ ಉಸುಳಿ ಅಂತ ಹೆಸರಲ್ಲ? ಓಕೆ, ಅದಕ್ಕೆ ಈಗ ಏನು ಸ್ಟಾರ್ಟಿಗೆ ಏನು ಮಾಡ್ತಾ ಇದ್ದೀರಿ? ಸ್ಟಾರ್ಟಿಂಗ್ ಒಂದು ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಡುವ. ಓಕೆ, ಬಣಾಲೆ ಬೇಕಲ್ಲ? ಬಣಾಲೆ. ಎಸ್, ನಾವು ಬಣಾಲೆ ಇಡ್ತಾ ಇದ್ವಿ. ಅದಕ್ಕೆ ನಮ್ಮದು ಲೆಸನ್ ನಂಬರ್ 1 ಅಂತ ಗೊತ್ತುಂಟಾ? ಒಲೆ ಉರಿಸಬೇಕು. ಓಕೆ, ನಂತರ ಒಂಚೂರು ಆಯಿಲ್ ಬೇಕು. ಓಕೆ, ನಾವು ಈ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀವಿ. ನೀವು ಮನೆಯಲ್ಲಿ ಇದೇ ಬಳಸ್ತೀವಲ್ಲ? ಬಳಸ್ತೀವಿ. ಓಕೆ, ಸಾಕಾ? ಮೊದಲಿಗೆ ಸಾಸಿವೆ. ಸಾಸಿವೆ ಒಗ್ಗರಣೆಗೆ ಸಾಸಿವೆ ಅಂತ ಬೇಕಲ್ಲ? ಅರ್ಧ ಸ್ಪೂನ್ ಸಾಸಿವೆ. ಸ್ವಲ್ಪ ಸ್ಲೋ ಇಡ್ಲಾ? ಸ್ಲೋ. ಮತ್ತೆ ಒಂದು ಈರುಳ್ಳಿಯನ್ನು ಹಚ್ಚಿ ಇಟ್ಟಿದ್ದೇನೆ, ಅದನ್ನು ಹಾಕು. ಓಕೆ, ಒಂದು ಈರುಳ್ಳಿ. ಓಕೆ, ಒಗ್ಗರಣೆಗೆ ಈರುಳ್ಳಿ ಕೂಡ ಹಾಕ್ತಾರಲ್ಲ? ಓಕೆ, ಆಮೇಲೆ ನಂತರ ಬೇವಿನ ಸೊಪ್ಪು. ಓಕೆ, ಕರಿಬೇವು. ಹಾಂ, ಒಂದು ಮೆಣಸು. ಮೆಣಸು ಹಾಕಿದರೆ ಅದೊಂದು ಟೇಸ್ಟ್ ಬೇರೆ ಇರುತ್ತಲ್ಲ? ಪರಿಮಳ ಒಳ್ಳೆ ಬರ್ತದೆ. ಎಷ್ಟು ಕಪ್ಪು ನೀವು ಹೆಸರು ಕಾಳು ತಂದಿದ್ದೀರಿ? ಅದು 100 ಗ್ರಾಮ್ಸ್. 100 ಗ್ರಾಮ್ಸ್ ಅಲ್ಲ? ಓಕೆ, ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಬೋದು. ಓಕೆ, ದೇಹಕ್ಕೂ ತಂಪು ಅದು. ದೇಹಕ್ಕೂ ತಂಪು. ಹೌದು. ನಂತರ ನಾನು ಹೆಸರು ಕಾಳನ್ನು ಹಾಕ್ತೇನೆ. ಈಗ ನೆನೆಸಿಟ್ಟ ಹೆಸರು ಕಾಳಲ್ಲ? ಬೇಯಿಸಿದ ನಂತರ ಹಾಕಲಿಕ್ಕೆ. ಓಕೆ, ಸ್ವಲ್ಪ ಬೇಯಿಸಿ ತಂದಿದ್ದೇನೆ. ಓಕೆ, ನೀವು ಈಸಿ ಆಗಲಿ ಅಂತೇಳಿ ಬೇಯಿಸಿ ತಂದಿದ್ದೇನೆ. ಓಕೆ, 1 ಕಪ್ಪಿನಷ್ಟು ಹೆಸರು ಕಾಳಲ್ಲ? ಉಪ್ಪು ಫೈನಲ್ ಹಾಕೋದಾ? ಬೇಯಿಸುವಾಗಲೇ ಕೆಲವೊಮ್ಮೆ ಉಪ್ಪು ಹಾಕ್ತಾರಲ್ಲ? ಹಾಕ್ತಾರೆ. ಈಗ ಹಾಕಿದ್ರು ನಡೀತದೆ? ನಡೀತದೆ. ಹಾಂ, ಒಂದು ಚೂರು ಹಾಕ್ತೇನೆ, ಹೆಚ್ಚಿಗೆ ಬೇಡ. ಹೆಸರು ಕಾಳಿನ ಉಸುಳಿ ಅಲ್ಲ? ಉಸುಳಿ ಬೆಳಗಿನ ತಿಂಡಿಗೂ ಆಗ್ತದೆ, ಸಂಜೆ ತಿಂಡಿಗೆ ಸಾಕ್ತದೆ. ಹೌದು, ಇದರ ಜೊತೆ ಅವಲಕ್ಕಿ ಕೂಡ ಇದ್ದರೆ ಒಳ್ಳೆ ಆಗ್ತದಲ್ಲ? ನಂತರ ಸ್ವಲ್ಪ ಸಕ್ಕರೆಯನ್ನು ಹಾಕ್ತೇನೆ. ಸಕ್ಕರೆ ಟೇಸ್ಟಿಗೆ ಸಕ್ಕರೆ. ಸ್ವಲ್ಪ ಸ್ವೀಟ್ ಇರಲಿ ಅಂತ.
ಸಕ್ಕರೆ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಅಷ್ಟು ಆಯ್ತಲ್ಲ? ಹಾಕಿ ರುಚಿಗೆ ತಕ್ಕಷ್ಟು. ಹಾಂ. ನೀವು ಹೇಗೆ ಇದು ಮನೆಯಲ್ಲಿ ವಾರಕ್ಕೆ ಎಲ್ಲ ಮಾಡ್ತಾ ಇರ್ತೀರಾ? ವಾರಕ್ಕೆ ಒಂದ್ಸಲ ಆ ಥರ? ಸ್ಯಾಟರ್ಡೆ ಹಾಂ. ಮತ್ತು ಸಂಡೇ ಎಲ್ಲ ಈವ್ನಿಂಗ್ ಏನಿಲ್ಲದಾಗ ರಪ್ಪ ಮಾಡಿ. ತೆಂಗಿನಕಾಯಿ. ಹಾಂ, ತೆಂಗಿನಕಾಯಿ ಎಷ್ಟು ಅದು? ಒಂದು ಕಪ್. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ರಲ್ಲ? ಲಾಸ್ಟಿಗೆ ಹಾಕ್ತಿದ್ದೆ. ಹಾಂ. ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕ್ತಾರೆ ಈಗ. ಲಾಸ್ಟಿಗೆ ಅದು. ನೀವು ಸ್ವಲ್ಪ ಮೊದಲು ಆಯ್ತು, ಆಫ್ ಮಾಡಲಿಕ್ಕೆ ಆಯ್ತಲ್ಲ, ಲಾಸ್ಟಿಗೆ ಹಾಕಿ ಗ್ಯಾಸ್ ಆಫ್ ಮಾಡು. ಅಂದರೆ ಇದು ಬೇಯಿಸಿ ತಂದಿದ್ದ ಇಲ್ಲಾಂದ್ರೆ ಕುಕ್ಕರ್ ಒಂದು ಬಿಸಿಲು ಬೇಯಿಸಿ ಗ್ಯಾಸ್ ಆಫ್ ಮಾಡು. ಆಫ್ ಮಾಡಲಾ? ಎಸ್, ನಾವೀಗ ಪ್ಲೇಟಿಗೆ ಹಾಕ್ತಾ ಇದ್ವಲ್ಲ, ರೆಡಿ ಆಗಿದೆ. ತೆಂಗಿನ ತುರಿ ಎಲ್ಲ ಹಾಕಿ ಸ್ವಲ್ಪ ಘಮ ಘಮ ಜಾಸ್ತಿ ಬರ್ತದೆ ಒಗ್ಗರಣೆ. ಘಮ ಘಮ ಹೆಸರು ಕಾಳಿನ ಉಸ್ಲಿ ರೆಡಿಯಾಗಿದೆ. ಹೆಸರು ಕಾಳಿನ ಉಸ್ಲಿ ರೆಡಿಯಾಗಿದೆ. ವೆರಿ ಫಾಸ್ಟ್ ಆಗಿ ಮಾಡಿದ್ರೆ ಅಂದರೆ ಎಲ್ಲ ರೆಡಿ ಮಾಡಿ ತಂದಿದ್ರೆ ಸ್ವಲ್ಪ ಬೇಗ ಆಯಿತು. ಬೇಯಿಸೋದೊಂದು ಮಾತ್ರ ತುಂಬ ಲೇಟ್. ಹೌದು, ಹಾಗೆ ಹೊಗೆ ನೋಡಿ ಅಷ್ಟೇ ಸ್ಮೆಲ್ ಬರ್ತಾ ಉಂಟು. ಎಸ್, ಮೊಳಕೆ ಬಂದ ಹೆಸರು ಕಾಳಿನ ಉಸುಳಿ ರೆಡಿಯಾಗಿದೆ. ಟೇಸ್ಟ್ ಕೂಡ ಘಮ ಘಮ ಬರ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಮೊಳಕೆ ಬರಿಸಿದ ಹೆಸರು ಕಾಳಿನ ಉಸುಳಿ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಹೆಚ್ಚಿದ ಈರುಳ್ಳಿ, ಕರಿಬೇವು, ಒಣಮೆಣಸನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿದ ಹೆಸರು ಕಾಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಆನಂತರ ಸ್ವಲ್ಪ ಸಕ್ಕರೆ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿಯಿರಿ. ಈಗ ಬಿಸಿ ಬಿಸಿಯಾದ ಮೊಳಕೆ ಬರಿಸಿದ ಹೆಸರು ಕಾಳಿನ ಉಸುಳಿ ಸವಿಯಲು ಸಿದ್ಧ. ಎಸ್, ಹೆಸರು ಕಾಳಿನ ಉಸುಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ಲ, ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎತ್ತಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1990, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಎಸ್, ಶ್ರುತಿ ಮ್ಯಾಮ್ ಆವಾಗಲೇ ಒಂದು ಡಿಶನ್ನು ಮಾಡಿದರೆ, ಇವಾಗ ಏನು ಡಿಶ್ ಮಾಡ್ತಾರೆ, ಏನು ಸ್ಪೆಷಲ್ ಮಾಡ್ತಾರೆ ಅಂತ ಅವರ ಜೊತೆ ಕೇಳುವ. ಮ್ಯಾಮ್, ಇವಾಗ ಏನು ಡಿಶ್ ಮಾಡ್ತಾ ಇದ್ದೀರಾ? ಚಿಕನ್ ಗೀ ರೋಸ್ಟ್. ಚಿಕನ್ ಗೀ ರೋಸ್ಟಿಗೆ ನಾವೀಗ ಸ್ಟಾರ್ಟಿಗೆ ಏನು ಮಾಡುವ ಹಾಗಾದರೆ? ಫಸ್ಟ್ ಅದು ಕೋಳಿಯನ್ನು ತೊಳೆದಿಟ್ಟು ಅದಕ್ಕೆ ಮ್ಯಾರಿನೇಷನ್ ಮಾಡಿ ಇಡುವ. ತೊಳೆದು ಎಲ್ಲ ಹಾಕಿ ನಂತರ ನಾವು ಮಸಾಲೆಗೆ ರೆಡಿ ಮಾಡುವಾಗ ಇದು ಮ್ಯಾರಿನೇಷನ್ ಆಗ್ತದಲ್ಲ. ಓಕೆ, ನೀವು ಎಷ್ಟು ಕೆಜಿ ಕೋಳಿ ಅಂತಂದಿದ್ದೀರಾ? ಅರ್ಧ ಕೆ ಜಿಯ ಕೋಳಿಯಿಂದ ಚಿಕನ್ ಗೀ ರೋಸ್ಟ್. ಓಕೆ, ರೆಡಿ ಮಾಡುವಲ್ಲ. ಆಗ ಒಂದು ಬೌಲ್ ತಗೊಂಡು ಒಂದು ಬೌಲಿಗೆ ಈ ತೊಳೆದಿಟ್ಟ ಚಿಕನನ್ನು, ಓಕೆ, ಅರ್ಧ ಕೆ ಜಿಯ ಕೋಳಿಯನ್ನು ತೊಳೆದಿಟ್ಟು ಅದಕ್ಕೆ ನಮಗೆ ಇದು ಬೇಕು, ಅರಶಿನ ಪುಡಿ ಎಲ್ಲ ನಾವು ಅರುಣ ಮಸಾಲ ಅರಶಿನ ಪುಡಿಯನ್ನು ಹಾಕ್ಲಾ? ಸಾಕು. ಚಿಲ್ಲಿ ಪೌಡರ್ ಹಾಕ್ಲಾ? ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ, 1 ಸ್ಪೂನ್ ಇರಲ್ಲ? ಸಾಕು. ಸಾಕು. ನಂತರ ಲಿಂಬೆ ರಸವನ್ನು ಹಾಕ್ತೇನೆ. ಒಂದು ಲಿಂಬೆ ಹಣ್ಣು ಲಿಂಬೆ ರಸವನ್ನು ಹಾಕ್ತೇನೆ. ಓಕೆ, ಲಿಂಬೆ ಹಣ್ಣು ಹುಳಿ ಹಾಕ್ತಿದ್ದೀರಲ್ಲ? ಹೌದು. ಆ್ಯಕ್ಚುಲಿ ಪದಾರ್ಥ ಎಲ್ಲ ಆದ ನಂತರ ನಿಂಬೆ ಹಾಕ್ತಾರೆ, ನೀವು ಮೊದಲೇ? ಇದು ಮ್ಯಾರಿನೇಷನ್ ಮಾಡಿ ಇಡಬೇಕಲ್ಲ, ಅದಕ್ಕೋಸ್ಕರ. ಓಕೆ. ನಂತರ 1 ಕಪ್ಪಿನಷ್ಟು ಮೊಸರನ್ನು. ಮೊಸರು ಹಾಕಿದ್ದಾರೆ. ಓಕೆ, ಗಟ್ಟಿ ಮೊಸರು. ಕೈಯಲ್ಲಿ ಸಹ ಮಾಡ್ಬೋದು. ಕೈಯಲ್ಲಿ ಮಾಡ್ಬೋದಲ್ಲ? ಓಕೆ. ಅದನ್ನು ನೆನೆಯೋಕ್ಕೆ ಇಡ್ಲಿಕ್ಕುಂಟು? ಉಪ್ಪು ಹಾಕಿ ಒಂದು
ಉಪ್ಪು ಹಾಕ್ತಾ ಇದ್ದೀವಿ. ಅರ್ಧ ಸ್ಪೂನು ಉಪ್ಪು ಹಾಕ್ತೇನೆ. ಓಕೆ. ಆಕ್ಚುಲಿ ಕೈಯಲ್ಲಿ ಮಾಡಿದ್ರೆ ಟೇಸ್ಟ್ ಕೂಡ ಹೌದು, ಟೇಸ್ಟ್ ಕೂಡ ಹಾಗೆ ಕೈಯಲ್ಲಿ ಮಾಡಿದ ರುಚಿ ಚಿಕನ್ನಿಗೆ ಅದರ ಮಸಾಲ ಸ್ಪ್ರೆಡ್ ಆಗ್ತದೆ, ಎಳೆದುಕೊಳ್ತದೆ. ಸರಿ, ಇದನ್ನು ಮ್ಯಾರಿನೇಷನ್ ಮಾಡಲಿಕ್ಕೆ ಬಿಡುವ. ಒಂದು ಬಾಣಲೆ ಬೇಕು. ಗ್ಯಾಸನ್ನು ಆನ್ ಮಾಡಿ ಮೀಡಿಯಮ್ಮಲ್ಲಿ ಇಡುವ. ಮೊದಲಿಗೆ ಒಂದು 10-12 ಮೆಣಸು, ಉದ್ದ ಮೆಣಸು, ಒಣ ಮೆಣಸಲ್ಲ ಬೇಡ. ಖಾರ ಇದ್ದಷ್ಟು ಒಳ್ಳೇದು ಅಂತ ಹೇಳ್ತಾರೆ, ಟೇಸ್ಟ್ ಬರ್ತದೆ. ಒಟ್ಟು ಸ್ವಲ್ಪ ಬಿಸಿ ಆಗಲಿ. ಹೌದು, ಸ್ವಲ್ಪ ಬಿಸಿ ಆಗಲಿ. ಇದು ನೀವೇ ಸ್ಪೆಷಲ್ ಆಗಿ ಮನೆಯಲ್ಲಿ ಮಾಡ್ತಾ ಇರ್ತೇನೆ, ಸಂಡೇ ಎಲ್ಲ. ಈಸಿ ಮತ್ತು ಸುಲಭ, ಬೇಗ ಆಗ್ತದೆ. ಹೌದು, ಮನೆಯಲ್ಲಿ ನೀವೇ ಅಡುಗೆ ಮಾಡೋದು, ನಿಮ್ಮದೇ ಕೈ ರುಚಿಯಾಗುತ್ತೆ. ನಂತರ ಇದು ಕರಿಮೆಣಸು ಒಂದು 8. ಇಡೀ ಕರಿಮೆಣಸು. ಇಡೀ ಕರಿಮೆಣಸು ಅಂದರೆ ಗ್ರೈಂಡ್ ಮಾಡಲಿಕ್ಕೆ ಉಂಟಲ್ಲ, ಅದಕ್ಕೆ ಸ್ಪೂನ್ ಬೇಕು. 2 ಸ್ಪೂನ್ ಕೊತ್ತಂಬರಿ. ಓಕೆ. ಮತ್ತು ಇದು ಸೋಂಪು ಹಾಕ್ತೀವಿ, ಬಡ ಸೊಪ್ಪು ಹೇಳ್ತೀವಲ್ಲ ಹಾಗೆ. ಇದು ಸೋಂಪು ಒಂದು ಸ್ಪೂನ್. ಜೀರಿಗೆ ಅರ್ಧ ಸ್ಪೂನ್. ಬೆಳ್ಳುಳ್ಳಿ ಒಂದು 5-6 ಹೀಗೆ. 7-8 ಪೀಸ್. 7-8 ಪೀಸ್. ಕರಿಬೇವಿನ ಎಲೆ ಮಿಕ್ಸಿಗೆ ಹಾಕ್ತೇನೆ. ಕ್ಯಾಶ್ಯೂ. ಇದೇನು ಗೋಡಂಬಿ ಸ್ಪೆಷಲ್ ಹಾಕ್ತೀವಿ, ಅದು ಗೀ ರೋಸ್ಟಿಗೆ ಹಾಕಿದ್ರೆ ಒಂದು ಟೇಸ್ಟ್ ಇರುತ್ತಲ್ಲ. ಓಕೆ. ಇದು ಪುಳಿ ರುಚಿಗೆ ತಕ್ಕ ಸ್ವಲ್ಪ ಸಾಕು. ಶುಂಠಿ. ಓಕೆ. ಹೆಚ್ಚಿಗೆ ಏನು ಫ್ರೈ ಮಾಡಬೇಕಂತ ಇಲ್ಲ, ಇದು ಸ್ವಲ್ಪ ಬಿಸಿ ಆದರೆ ಸಾಕು. ಓಕೆ. ಮಿಕ್ಸ್ ಆಗಲಿಕ್ಕೆ ಈಸಿ. ಸ್ವಲ್ಪ ಗ್ಯಾಸ್ ಆಫ್ ಮಾಡಿದ್ವಿ. ಇನ್ನು ಮಿಕ್ಸಿಗೆ ಅದನ್ನು. ಓಕೆ, ಇದು ಬಿಸಿ ಆಗಿದೆಲ್ಲ. ಓಕೆ, ಇದನ್ನು ಏನು ಮಿಕ್ಸ್ ಮಾಡಬೇಕಲ್ಲ. ನಿಮಗೆ ಹಾಗಾದರೆ ಈಗ ಮಿಕ್ಸಿ ಜಾರ್. ಇದು ಖಾಲಿ ಸ್ವಲ್ಪ ಪುಡಿ ಮಾಡಿ ಮತ್ತೆ ನೀರು ಹಾಕಿ ನೈಸ್ ಗ್ರೈಂಡ್ ಮಾಡೋದು. ಓಕೆ, ಹಾಗಾದ್ರೆ ಈಗ ಸ್ವಲ್ಪ ಹುಡಿ ಆಗಲಿಲ್ಲ. ಈಗ ನೀರು ಹಾಕಬೇಕು ಸ್ವಲ್ಪ. ನೈಸ್ ಪೇಸ್ಟ್ ಆಗಬೇಕು. ಸಾಕು. ಎಸ್, ಮಿಕ್ಸರ್ ರೆಡಿ ಆಗಿದೆ. ಈಗ ಒಂದು ಬಾಣಲೆ ತೆಗೆದುಕೊಂಡು. ಇದೇ ಬಾಣಲೆ? ಓಕೆ, ಅದೇ ಸಾಕು. ಓಕೆ. ತುಪ್ಪ. ಗೀ ರೋಸ್ಟಿಗೆ ಈಗ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಓಕೆ. ಎಷ್ಟು ತುಪ್ಪ? ನಾರ್ಮಲ್ 4 ಸ್ಪೂನ್. ಓಕೆ. ಅಂದರೆ ಮ್ಯಾಗ್ನೆಟ್ ಆದ ಚಿಕನನ್ನು ಇದರಲ್ಲಿ ಫ್ರೈ ಮಾಡಬೇಕಲ್ಲ, ಅದಕ್ಕೋಸ್ಕರ. ಗೀ ರೋಸ್ಟಿಗೆ ಗೀಯೇ ಸ್ವಲ್ಪ ಜಾಸ್ತಿ ಬೇಕು. ಓಕೆ. ಅದರಲ್ಲಿ ಚಿಕನ್ನು ಉಳ್ಳಾಡಬೇಕಲ್ಲ, ಹಾಗೆ. ಮ್ಯಾರಿನೇಷನ್ ಮಾಡಿಟ್ಟಿದ್ದೇನಲ್ಲ, ಅದನ್ನು ಅದಕ್ಕೆ ಫ್ರೈ ಮಾಡಲಿಕ್ಕೆ. ಈಗ ಚಿಕನ್ ಗೀಗೆ ಬೀಳ್ತಾ ಉಂಟಲ್ಲ. ಓಕೆ.
ಲೈಟಾಗಿ ಬೆಂಕಿ ಇದ್ರೆ ಸಾಕಲ್ಲ? ಹಾಂ. ಇದೊಂದು 5 ಮಿನಿಟ್ಸ್ 5 ನಿಮಿಷ ಬೇಯಲಿ ಅಲ್ಲ? ಬೇಯಲಿ. ಓಕೆ, ಯಾಕಂದರೆ ಅದನ್ನು ಮುಚ್ಚಿಡುವಲ್ಲ? ಹಾಂ, ಮುಚ್ಚಿ. ಎಸ್ ಮ್ಯಾಮ್, ನೀವು ಈಗ ಅಡಿಗೆ ಇದು ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್, ನೆಕ್ಸ್ಟ್ ಏನೆಲ್ಲ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ? ಮಾಡ್ತೇನೆ ತವಾ ಫ್ರೈ, ಫಿಶ್ ಐಟಮ್. ನಾನ್ ವೆಜ್ಜಲ್ಲಿ ಜಾಸ್ತಿ ಮಾಡ್ತೇನೆ. ಫಿಶಲ್ಲಿ ಬೇರೆ ಏನು ಮಾಡ್ತೀರಾ? ತವಾ ಫ್ರೈ, ಪುಳಿ ಮುಂಚಿ. ಓಕೆ. ಮಂಗಳೂರಲ್ಲಿ ಫಿಶ್ ಇದು. ಓಕೆ. ಚಿಕನಲ್ಲಿ ಸಹ ಗೀ ರೋಸ್ಟು, ಚಿಕನ್ ಚಿಲ್ಲಿ, ಚಿಕನ್ ಕಬಾಬ್, ಸಾಧಾರಣ ಎಲ್ಲ ಮಾಡ್ತೀರಾ ಅಂತ ಹೇಳ್ಬೋದು. ಮನೆಯಲ್ಲೆಲ್ಲ ಹಬ್ಬ ಹರಿದಿನ ಎಲ್ಲ ಬಂದಾಗ ನೀವೇ ಅಡುಗೆ ಮಾಡೋದು, ಎಲ್ಲರಿಗೆ ಬಡಿಸಿ ಹಾಕಿ. ಎಸ್ ಮ್ಯಾಮ್, ಈಗ ಸಾಧಾರಣ ಒಂದು 2-3 ನಿಮಿಷ ಆಯಿತು. 3 ನಿಮಿಷ ಆಯ್ತು. ಅದನ್ನು ತಿರುಗಿಸಿ ಹಾಕಿ. ಓಕೆ. ಹಾಗಾದರೆ ಅದರ ಮತ್ತೊಂದು ಸೈಡ್ ಸಹ ಇದಾಗಬೇಕಲ್ಲ. ಓಕೆ. ತುಪ್ಪದಲ್ಲೇ ಬೇಯಲಿಕ್ಕೆ ಸ್ವಲ್ಪ ಬೇಗ ಬೇಯ್ತೀವಲ್ಲ? ಹಾಂ, ಬೇಯ್ತದೆ. ಎಸ್ ಮ್ಯಾಮ್, ಈಗ ಚಿಕನ್ನು 2 ಸೈಡ್ ಕೂಡ ಬೈತಾ ಉಂಟಲ್ಲ? ಓಕೆ. ಈಗ ಇದನ್ನು ನಾರ್ಮಲ್ ಆಗಿ ಊಟದ ಜೊತೆ ಎಲ್ಲ ತಿನ್ಬೋದಾ, ಹೇಗೆ? ಚಪಾತಿ ಜೊತೆ ತಿನ್ಬೋದಲ್ಲ? ಈಗ ಗೀ ರೋಸ್ಟು ನಾರ್ಮಲ್ ಆಗಿ ಈಗ ಕಬಾಬ್ ಈ ಥರ ಬಂದಾಗ ಅದೇ ಥರ ಕೂಡ ಊಟದ ಜೊತೆ ಕೂಡ ತಿನ್ಬೋದು? ಜೊತೆಗೆ ತಿನ್ಬೋದು. ಚಪಾತಿ ಜೊತೆ ಒಳ್ಳೆದಾಗ್ತದೆ. ಗ್ರೇವಿ ಸ್ವಲ್ಪ ಕಮ್ಮಿ ಇರುತ್ತಲ್ಲ, ಅಂದರೆ ರೋಸ್ಟ್ ಆಗಿ ಬೇಕಾದರೆ ಅದನ್ನು ತಿಳು ಗ್ರೇವಿ ಮಾಡ್ಬೋದು, ಇಲ್ಲಾಂದರೆ ದಪ್ಪ ಬೇಕು. ದಪ್ಪ ಒಂದ್ಸಲ ನೋಡುವ. ಈಗ ಇದಕ್ಕೆ ಮಸಾಲೆಯನ್ನು ಸೇರಿಸುವ. ಹಾಂ, ಓಕೆ. ಮಸಾಲೆ ರೆಡಿ ಆಗಿದೆಲ್ಲ? ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಸ್ಲೋ ಮಾಡಿ ಈ ಮಸಾಲೆಯನ್ನು ಹಾಕ್ತಾ ಇದ್ದೇವೆ. ಎಸ್, ಮಸಾಲೆ ಎಲ್ಲ ಹಾಕಿದ ನಂತರ ಈ ಚಪಾತಿ ಜೊತೆಗೆಲ್ಲ ಕರೆಕ್ಟ್ ಮ್ಯಾಶ್ ಆಗೋದಲ್ಲ? ಹೌದು. ನಾನು ಅಂದ್ಕೊಂಡು ನನಗೆ ಮಸಾಲೆದು ಮರ್ತೇ ಹೋಗಿತ್ತು, ಸೈಡಲ್ಲಿ ಇಟ್ಟಿದ್ರಲ್ಲ? ಮಸಾಲೆ ಬೇಕು. ಓಕೆ. ನೀರು ಏನು ಹಾಕ್ಲಿಕ್ಕಿಲ್ಲ, ಇದಲ್ಲ ಗೀ ಎಲ್ಲ ಬೇಕಲ್ಲ? ಎಸ್, ಅದು ಉಳಿದ ಮಸಾಲೆಯನ್ನು ಇದಕ್ಕೆ ಮ್ಯಾರಿನೇಷನ್ ಮಾಡಿದ್ದು ಮಸಾಲೆ ಉಳಿದಿದೆಯಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಓಕೆ ಈಗ ಹಾಕುವ. ಸ್ವಲ್ಪ ಗ್ರೇವಿ ಜಾಸ್ತಿ ಆಗ್ತದೆ ಅಂತಲ್ಲ? ಅದೇ, ಅದು ಈಗ ತುಪ್ಪ ಎಲ್ಲ ಹೀರಿಕೊಳ್ತದಲ್ಲ, ಅದ ನಂತರ ದಪ್ಪ ಆಗ್ತದೆ ಅದು. ಈ ಥರ ತುಪ್ಪದಲ್ಲೇ ಚಿಕನ್ ಅನ್ನ ಮಾಡಿದ್ರೆ ಹೇಳೋದೇ ಅದಕ್ಕೆ, ತುಪ್ಪದಲ್ಲೇ ನಾವು ಅದನ್ನು. ಈ ಮಕ್ಕಳಿಗೆಲ್ಲ ಚಿಕನ್ ತಿನ್ನದವರೆಲ್ಲ ಕೂಡ ತಿನ್ಬೋದು ಅಂತ. ಐ ತುಪ್ಪ ಎಲ್ಲ ಲಾಸ್ಟ್ ಆಗುವಾಗ ಅದು ಹೀರಿ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತೇನೆ, ಒಂದು ಅರ್ಧ ಸ್ಪೂನ್ ಅಷ್ಟು. ಮತ್ತೆ ಲಿಡ್ ಮುಚ್ಚಿ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ರಲ್ಲ? ಓಕೆ. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬಿಡ್ತೇನೆ. ಆಲ್ಮೋಸ್ಟ್ ಚಿಕನ್ ಗೀ ರೋಸ್ಟ್ ರೆಡಿ ಆಗ್ತಾ ಉಂಟಲ್ಲ? ಓಕೆ. ಇದಕ್ಕೆ ನಾನು ಕರಿಬೇವು ಎಲೆಯನ್ನು ಈಗ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಬಿದ್ದ ನಂತರ ಫೈನಲ್ ಆಯಿತು ಅಂತ ಲೆಕ್ಕ ಅಲ್ಲ? ಓಕೆ. ಒಂದು 2 ನಿಮಿಷ ಬೇಯಲಿ. ಮತ್ತೆ ಗ್ಯಾಸ್ ಆಫ್ ಮಾಡುವ. ಓಕೆ. ಹೇಳಿ ಮ್ಯಾಮ್, ನೀವು ಮನೆಯಲ್ಲಿ ಯಾರೆಲ್ಲ ಇದ್ದೀರಾ, ಹೇಗೆ? ನಾನು, ನನ್ನ ಹಸ್ಬೆಂಡ್, ನನ್ನ ಮಗ, 3 ಜನ. 3 ಜನಕ್ಕೆ ನೀವು ಅಡಿಗೆಯನ್ನೆಲ್ಲ ನಾನೇ ಮಾಡೋದು. ಹಾಗೆ ಇನ್ನು ನೆಂಟರು ಬಂದಾಗೆಲ್ಲ ಅದಕ್ಕಿಂತ ಜಾಸ್ತಿ. ಹೌದು, ಇದು ಸಾಧಾರಣ 3 ಜನಕ್ಕೆ ಸಾಕು, ಸರಿ ಆಗ್ತದಲ್ಲ?
ಓಕೆ, ಏನು ಮಾಡ್ತಾ ಇದ್ದಾರೆ ಹಸ್ಬೆಂಡ್? ಏನು ಮಾಡ್ತಿದ್ದಾರೆ? ಅವರು AJಯಲ್ಲಿ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಕೆಲಸ ಮಾಡ್ತಿದ್ದಾರಲ್ಲ. ಮಗ ಬೈಕಂಪಾಡಿಯಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಅವರು ಕೂಡ ಅಡುಗೆ ಮಾಡ್ತಾರಾ? ಅಂದರೆ ಹೆಲ್ಪ್ ಮಾಡ್ತಾನೆ. ಹಂಗೆ ಕಬಾಬ್ ಇದ್ರೆ ಅವನೇ ಫ್ರೈ ಮಾಡೋದಲ್ಲ. ಕಬಾಬು ಮತ್ತು ಈ ಫಿಶ್ ಇದೆಲ್ಲ ಬಂದಾಗ ಹೆಚ್ಚಾಗಿ ಮನೆ ಹುಡುಗರೇ ಜಾಸ್ತಿ ಅದನ್ನು. ಅವನಿಗೆ ಕಬಾಬ್ ಅಂದರೆ ಇಷ್ಟ. ಹಾಗೆ ಹಸ್ಬೆಂಡ್ ಕೂಡ ಚಿಕನ್ ನಾನ್ ವೆಜ್ ಎಲ್ಲ ಜಾಸ್ತಿ ಅಂತ? ನಾವು ಜಾಸ್ತಿ ಚಿಕನ್ ನಾನ್ ವೆಜ್. ಫ್ರೈಡೇ ಒಂದು, ಇಲ್ಲಂದ್ರೆ ಡೈಲಿ ನಾನ್ ವೆಜ್. ಓಕೆ, ಮಂಗಳೂರು ಹೆಚ್ಚಾಗಿ ನಾನ್ ವೆಜ್ ಜಾಸ್ತಿ. ಮೀನು ಸಾರು, ಕೋಳಿ ಸುಕ್ಕ. ಈಗ ಆಯಿತು ಚಿಕನ್ ಗೀ ರೋಸ್ಟ್. ಓಕೆ, ಎಲ್ಲ ರೆಡಿ ಆಗಿದೆ. ಬೆಂದು ಚಿಕನ್ ಈಗ ಕುದೀತಾ ಉಂಟಲ್ಲ. ಗೊತ್ತಾಗ್ತದೆ ನೋಡಿ ಅಲ್ಲಿ. ಓಕೆ ಓಕೆ, ಸರಿ. ಹಾಗಾದರೆ ಗ್ಯಾಸ್ ಆಫ್ ಮಾಡ್ತೇನೆ. ಓಕೆ, ರೆಡಿ. ಓಕೆ, ಇನ್ನು ನೆಕ್ಸ್ಟೇ ಸರ್ವ್ ಮಾಡೋದಲ್ಲ. ಓಕೆ, ನಿಮಗೆ ಒಂದು ಸ್ಪೂನ್ ಬೇಕಲ್ಲ? ಓಕೆ, ಘಮ ಘಮ ಹಾಗೆ ಬರ್ತುಂಟು. ಇದಕ್ಕೆ 2 ಚಪಾತಿ ಇದ್ರೆ ಹಾಗೆ. ಚಪಾತಿ ಉಂಟು. ಘಮ ಘಮ ಅನ್ನುವ ಗೀ ರೋಸ್ಟ್ ತಯಾರಾಗಿದೆ. ಎಸ್, ಘಮ ಘಮ ಅಂತ ಗೀ ರೋಸ್ಟ್ ರೆಡಿ ಆಗಿದೆ. ಪರಿಮಳ ಕೂಡ ಹಾಗೆ ಬರ್ತಾ ಉಂಟು. ಒಳ್ಳೆ ಟೇಸ್ಟ್ ಇರ್ಬೋದು ಅಂತ ಅನ್ನಿಸ್ತಾ ಉಂಟು. ನಿಮಗೆ ಕೂಡ ಹಾಗೆ ಸ್ಮೆಲ್ ಬರ್ತಾ ಉಂಟಲ್ಲ? ಎಸ್, ಸೂಪರ್ ಆದಂತಹ ಗೀ ರೋಸ್ಟನ್ನು ಶ್ರುತಿ ಮ್ಯಾಮ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ತಿನ್ನೋಕ್ಕೆ ರೆಡಿ ಆಗಿದ್ದೇನೆ. ಇದನ್ನು ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಚಿಕನ್ ಗೀ ರೋಸ್ಟ್ ತಯಾರಿಸುವ ವಿಧಾನ. ಮೊದಲು ಕೋಳಿ ಮಾಂಸಕ್ಕೆ ಅರಿಶಿನ ಪುಡಿ, ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ, 1 ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೆರೆಸಿ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ಇನ್ನೊಂದೆಡೆ 10 ರಿಂದ 12 ಒಣಮೆಣಸನ್ನು ಹುರಿಯಿರಿ. ಆನಂತರ 2 ಚಮಚ ಧನಿಯಾ, ಸೋಂಪು 1 ಚಮಚದಷ್ಟು, ಜೀರಿಗೆ ಅರ್ಧ ಚಮಚ, 6 ಎಸಳು ಬೆಳ್ಳುಳ್ಳಿ, ಕರಿಬೇವು, ಗೋಡಂಬಿ, ಹುಣಸೆ ಹುಳಿ, ಶುಂಠಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಹುರಿಯಿರಿ. ಬಳಿಕ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ಬಳಿಕ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು ಹಾಕಿ ಹುರಿಯಿರಿ. ಕೋಳಿ ಮಾಂಸ ಸ್ವಲ್ಪ ಬೆಂದ ನಂತರ ರುಬ್ಬಿದ ಮಸಾಲೆ, ಮ್ಯಾರಿನೇಟ್ ಮಾಡಿದ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೊನೆಯಲ್ಲಿ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಚಿಕನ್ ಘೀ ರೋಸ್ಟ್ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್, 2 ಡಿಶ್ ಕೂಡ ರೆಡಿಯಾಗಿ ನಮ್ಮ ಮುಂದೆ ರೆಡಿಯಾಗಿ ನಿಂತಿದೆ. ಕೂತಿದೆಯಲ್ಲ? ಓಕೆ, ನಾವೀಗ ಯಾವುದನ್ನು ಫಸ್ಟ್ ಟೇಸ್ಟ್ ಮಾಡುವ? ಮೊದಲು ಇದು ಹೆಸರು ಕಾಳಿನ ಮೊಳಕೆ ಬಂದ ಹೆಸರು ಕಾಳಿನ ಕುಸುಳಿ ನೋಡುವ. ಹೇಗಿದೆ ಅಂತ ನೋಡಿ. ಓಕೆ, ತಗೊಳ್ಳಿ, ಟೇಸ್ಟ್ ಮಾಡಿ. ತೆಂಗಿನಕಾಯಿ ಹಾಕಿ ಒಗ್ಗರಣೆ ಎಲ್ಲ ಹಾಕಿದ್ದು. ಸಖತ್ತಾಗಿದೆಯಲ್ಲ? ಇದಕ್ಕೊಂದು ಗ್ಲಾಸ್ ಚಹಾ ಇದ್ದರೆ ಇನ್ನೂ ಸಖತ್ತಾಗಿದೆ. ಹೌದು, ಇದು ನಾರ್ಮಲಿ ಬೆಳಿಗ್ಗೆ ಮತ್ತು ಈವ್ನಿಂಗಿಗೆಲ್ಲ. ಓಕೆ, ಒಳ್ಳೆ ಟೇಸ್ಟ್ ಬಂದಿದೆ. ಸಕ್ಕರೆ ಹಾಕಿ ಸ್ವಲ್ಪ ಸ್ವೀಟ್ ಕೂಡ ಹಾಗೆ ಮಿಕ್ಸಪ್ ಆಗಿದೆಲ್ಲ. ಓಕೆ, ನಾವು 2ನೇ ಡಿಶ್ಗೆ ಹೋಗೋಲ್ಲ. ನೀವು ಚಪಾತಿ ಆಲ್ರೆಡಿ ರೆಡಿ ಮಾಡಿದ್ದೀವಿ. ಎಸ್ ಮ್ಯಾಮ್, ನಾವೀಗ ಚಿಕನ್ ಗೀ ರೋಸ್ಟ್ ರೆಡಿ ಮಾಡೋಲ್ಲ, ಟೇಸ್ಟ್ ನೋಡೋಲ್ಲ. ನೀವು ರೆಡಿ ಮಾಡಿದ ಚಪಾತಿಯನ್ನು ತಂದಿದ್ರಿ. ಹೇಗಿದೆ ಅಂತ ಹೇಳಿ. ಓಕೆ, ಚಿಕನ್ ಗೀ ರೋಸ್ಟ್. ಚಿಕನ್ ಒಳಗೆ ಹೋಗ್ತಾ ಉಂಟು, ಬರ್ತಾ ಇಲ್ಲ ನೋಡಿ. ನಾನು ತಿಂತಾ ಇದ್ದೇವ, ನೀವು ಹ್ಞೂ ಅಂತ ಹೇಳ್ತಾ ಇದ್ದೀರ. ಸಕ್ಕತ್ತಾಗಿದೆ, ಒಳ್ಳೆ ಟೇಸ್ಟ್ ಬಂದಿದೆ. ಆ್ಯಕ್ಚುಲಿ ನಾನು ನಾನ್ ವೆಜ್ ಸ್ವಲ್ಪ ದೂರ, ಆದರೆ ಈ ಥರ ಗೀ ರೋಸ್ಟ್ ಗೀಯಲ್ಲಿ ತುಪ್ಪದಲ್ಲಿ ಮಾಡಿದಾಗ ಅದರ ಟೇಸ್ಟು ನಮಗೆ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಬಿಟ್ಟರೆ ನಾನು 2 ಚಪಾತಿಯನ್ನು ಕೂಡ ನಾನು ಒಂದೇ ತಿನ್ನಿಸ್ತೇನೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. 2 ಡಿಶ್ ಕೂಡ ಸಖತ್ತಾಗಿದೆ. ಹೇಗೆ ಅನ್ನಿಸ್ತು ಕಾರ್ಯಕ್ರಮಕ್ಕೆ ಬಂದು? ತುಂಬ ಖುಷಿ ಆಯಿತು. ತುಂಬ ಅನ್ನಿಸ್ತು. ನೀವು ನೋಡ್ತಾ ಇದ್ದೀರಾ ನಮ್ಮ ಟಿವಿ? ದಿನಾಲು ನಾನು ಈ ನಮ್ಮ ರುಚಿ ಕಾರ್ಯಕ್ರಮ ನೋಡ್ತಾ ಇದ್ದೇನೆ. ಓಕೆ, ಹಾಗೂ ನಮಗೆ ಇಂಥ ಒಂದು ಸ್ಟೇಜ್ ಸಿಕ್ಕಿದ್ದು ನಮಗೆ ತುಂಬ ಸಂತೋಷ. ಓಕೆ, ನಮ್ಮ ಟಿವಿಯ ಎಲ್ಲ ಪ್ರೋಗ್ರಾಮ್ ಕೂಡ ನೋಡ್ತೇನೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ಗಳನ್ನು ಸಖತ್ತಾಗಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಎಸ್ ಮ್ಯಾಮ್, ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಅಡುಗೆ ಮಾಡಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್.
ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇವತ್ತಿನ ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ 2 ಡಿಶನ್ನು ನೋಡಿದ್ರಿ. ಒಂದಂತೂ ಚಿಕನ್ ಗೀ ರೋಸ್ಟ್, ಇದು ಸಖತ್ತಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.